ಅಕ್ಷತಾ ಭರತ್. ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಟೇಸ್ಟಿ ಟ್ರೀಟ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮ್ಮ ಜೊತೆ ಸ್ವೀಟ್ ಇದ್ದ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಹಬ್ಬ ಎಲ್ಲ ಬಂತಲ್ಲ, ಹಾಗಾಗಿ ದೇವರಿಗೆ ಇರುವಂತಹ ನೈವೇದ್ಯ ರೀತಿಯಲ್ಲಿ ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ನಾವು ರೆಸಿಪಿ ಶುರು ಮಾಡುವ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ ತಗೊಂಡಿದ್ದೇನೆ. ಕಡಲೆಬೇಳೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ನೀರಲ್ಲಿ ನೆನೆಸಿಡಬೇಕಾಗ್ತದೆ. ಇದೊಂದು ಸುಮಾರು 1 ಗಂಟೆ ಇಟ್ಟರೆ ಸಾಕು. ಈಗ ನೆನೆಸಿಟ್ಟಂತಹ ಕಡಲೆಬೇಳೆ ಹಣ್ಣು ಉಂಟು ನೋಡಿ, ಅದನ್ನೊಂದು ಕುಕ್ಕರಿಗೆ ಹಾಕ್ತಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೇನೆ ಮುಳುಗುವಷ್ಟು. ಒಂದು ಸುಮಾರು 2 ವಿಸಿಲ್ ತೆಗೆದರೆ ಸಾಕು. ಒಳ್ಳೆ ರೀತಿಯಲ್ಲಿ ಇದು ಬಾಯ್ಲ್ ಆಗ್ತದೆ. ನೋಡ್ತಿರ್ಬೋದು ನೀವು ಇವಾಗ. ಇಷ್ಟು ಬಾಯ್ಲ್ ಆದರೆ ಸಾಕು, ಗೊತ್ತಾಗ್ತದೆ ನಿಮಗೆ ಕೈಯಲ್ಲಿ ಮುಟ್ಟುವಾಗ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಇಲ್ಲಿ ತೆಂಗಿನ ತುರಿ ತಗೊಂಡಿದ್ದೇನೆ. ನಾನು ಫ್ರೆಶ್ ತೆಂಗಿನ ತುರಿ ತಗೊಂಡಿದ್ದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ತಿದ್ದೇನೆ. ಡ್ರೈ ರೋಸ್ಟ್ ಮಾಡಿದ್ದನ್ನು ಈಗ ಒಂದು ಪ್ಲೇಟಿಗೆ ಹಾಕ್ತೇನೆ. ಅದಾದ ನಂತರ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಆಲ್ಮಂಡ್ಸ್ ಮತ್ತು ಗೋಡಂಬಿ ತಗೊಂಡಿದ್ದೇನೆ. ನೀವು ದ್ರಾಕ್ಷಿ, ಪಿಸ್ತಾ ಯಾವುದು ಕೂಡ ತಗೊಳ್ಬೋದು. ಇದು ಕೂಡ ಒಳ್ಳೆ ಫ್ರೈ ಆದ ನಂತರ ಇವಾಗ ಅದೇ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಇಲ್ಲಿ ಒಂದು ಬಾಳೆಹಣ್ಣು ತಗೊಂಡಿದ್ದೇನೆ. ಸಣ್ಣ ಸಣ್ಣ ಕಟ್ ಮಾಡಿದ್ದೇನೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಆ ನಂತರ ಇವಾಗ ನಾವು ಬೇಯಿಸಿಟ್ಟಂಥ ಕಡಲೆಬೇಳೆ ಹಣ್ಣು ಉಂಟು ನೋಡಿ, ಅದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೇನೆ. ಇವಾಗ ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದೇ ಕಪ್ಪಲ್ಲಿ ನಾನು ಬೆಲ್ಲ ತಗೊಂಡಿದ್ದೇನೆ. ಸ್ವೀಟ್ ನೀವು ಹೆಚ್ಚು ಕಮ್ಮಿ ಮಾಡ್ಬೋದು. ಆನಂತರ ನಾವು ಫ್ರೈ ಮಾಡಿಟ್ಟಂತಹ ತೆಂಗಿನ ತುರಿ, ಆಮೇಲೆ ಕ್ಯಾಶ್ಯೂ ಮತ್ತು ಆಲ್ಮಂಡ್ ಹಾಕಿ ಸ್ವಲ್ಪ ಇಲ್ಲಿ ಏಲಕ್ಕಿ ಪುಡಿ ಹಾಕಿದ್ದೇನೆ. ಒಳ್ಳೆಯ ಪರಿಮಳ ಬರ್ತದೆ. ಫ್ರೈ ಮಾಡಿ ಸ್ವಲ್ಪ ಇದು ಮಿಕ್ಸ್ ಮಾಡಿದ್ರಾಯಿತು. ಇದಾದ ನಂತರ ಇವಾಗ ನಾನು ಲಾಸ್ಟಿಗೆ ಸ್ವಲ್ಪ ಗಸಗಸೆ ತಗೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ತಗೊಂಡಿದ್ದೆ ಗಸಗಸೆ. ಸ್ವಲ್ಪ ಹುರಿಬೇಕಾಗ್ತದೆ. ಆನಂತರ ನಮ್ಮದು ರೆಡಿ ಆಯಿತು. ನೋಡ್ತಿರ್ಬೋದು ನೀವು ಇವಾಗ. ನಾನೀಗ ಒಂದು ಪ್ಲೇಟಿಗೆ ಹಾಕಿ ಗಾರ್ನಿಷ್ ಮಾಡ್ತಿದ್ದೇನೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.